ಕೊಲ್ಯದ ಸಾರ್ವಜನಿಕ ಶ್ರೀ ಶಾರದೋತ್ಸವಗ್ ಕರಿ 4 ವರ್ಷಡ್ ಪಿಲಿವೇಷದ ಸೇವೆಡ್ ವಿಶೇಷ ಮೆರುಗು ದಿಂಜಾಯಿನ ಅಡ್ಕ ಎಬಿಸಿದ ಶಾರದಾ ಪಿಲಿ ತಂಡಗ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೊಲ್ಯದ ಸದಾಶಿವ ಉಳ್ಳಾಲ್ರನ ಇಲ್ಲಡ್ ಅಭಿನಂದನೆ ಸಂದಾಯರು. ತಂಗ್ಲನ ಇಲ್ಲ ಜಾಲ್ಡ್ ಅಡ್ಕ ಎಬಿಸಿದ 4ನೇ ವರ್ಷದ ಶಾರದಾ ಪಿಲಿ ತಂಡದ ಪಿಲಿಗೊಬ್ಬನುಗೊಬ್ಬಾಯಿನ ಸದಾಶಿವ ಉಳ್ಳಾಳ್ರು ಈ ಪೊರ್ತು ಶಾರದಾ ಪಿಲಿ ತಂಡದ ಪ್ರಮುಖರು ದೇವದಾಸ್ ಅಡ್ಕರೆಗೆ ಮಾನಾದಿಗೆ ಮಲ್ತೇರು. ಅಡ್ಕ ಎಬಿಸಿದ ಶಾರದಾ ಪಿಲಿ ತಂಡದಕ್ಲು ಕರಿ 4 ವರ್ಷಡ್ ಕೊಲ್ಯ ಶ್ರೀ ಶಾರದೋತ್ಸವಗ್ ಪಿಲಿವೇಷ ಪಿಲಿಗೊಬ್ಬುದ ರಂಗನು ಕೊರಂದುಲ್ಲೇರು. ಮೊಕ್ಲಿನ ಈ ಸೇವೆ ಇಂಚಿನಿ ದುಮ್ಮರಿಯಡು ಪಂಡದ ಸದಾಶಿವ ಉಳ್ಳಾಲ್ ಎಡಬೈಕೇರು. ಉಳ್ಳಾಲ್ ಬ್ಲಾಕ್ನ ವ್ಯಾಪ್ತಿಯಲ್ಲಿ ಬರುವ ಕೋಟೆಕ್ಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂಥ ದಾಸು ಅಡ್ಕರ್ ಅವರ ನೇತೃತ್ವದಲ್ಲಿ ಎಬಿಸಿ ಅಡ್ಕ ಅವರ ಒಟ್ಟಿಗೆ ಸುಮಾರು 40 ವರ್ಷಗಳಿಂದ ದಸರಾ ಶಾರದೋತ್ಸವದ ಅಂಗವಾಗಿ ಹುಲಿವೇಷವನ್ನು ಹಾಕುತ್ತಾ ಈ ಭಾಗದಲ್ಲಿ ಭಾಳ ಪ್ರಸಿದ್ಧಿಯನ್ನು ಪಡೆದಂಥ ವ್ಯಕ್ತಿ. ಈ ಸಂದರ್ಭದಲ್ಲಿ ಅವರು ತನ್ನ 40ನೇ ವರ್ಷದ ಶಾರದಾ ಮಹೋತ್ಸವದ ಅಂಗವಾಗಿ ಹೊರತಕ್ಕಂಥ ಹುಲಿವೇಷದ ಅಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ 40ನೇ ವರ್ಷ ಪೂರೈಸುವ ಸಂದರ್ಭದಲ್ಲಿ ಅವರನ್ನು ನಮ್ಮ ಪಕ್ಷದ ಪರವಾಗಿ ಅಭಿನಂದಿಸುವ ಸಲುವಾಗಿ ಇವತ್ತು ನಮ್ಮ ಬ್ಲಾಕಿನ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ದೀಪಕ್ ಪಿಲಾಲ್ರವರು, ಅದೇ ರೀತಿ ಮೈನಾರಿಟಿ ಅಧ್ಯಕ್ಷರಾದಂಥ ಆಲಿನ್ ಡಿಸೋಜರವರ ಮತ್ತು ಇನ್ನಿತರ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾವು ಇವತ್ತು ಈ ಅವರಿಗೊಂದು ಸಣ್ಣದಾದಂಥ ಗೌರವ ಕೊಡುವಂಥ ದೃಷ್ಟಿಯಲ್ಲಿ ಅವರಿಗೆ ಗೌರವವನ್ನು ನೀಡಿದ್ದೇವೆ. ಮುಂದೆ ಕೂಡ ನಮ್ಮ ಕಾರ್ಯಕರ್ತರಾದಂಥ ದಾಸ್ ಅಡ್ಕರ್ ಅವರು ಮುಂದೆ
50ನೇ ವರ್ಷ ಸಮಾರಂಭ ಆಚರಿಸೋ ಶಾರದೋತ್ಸವ ಸಮಾರಂಭ ಆಚರಿಸೋ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಕೂಡ ಇವರ ನೇತೃತ್ವದಲ್ಲಿ ABC ಅವರೊಂದಿಗೆ ಭಾಳ ವಿಜೃಂಭಣೆಯಿಂದ ನಡೆಯಲಿ ಅಂತ ಮತ್ತು ಇದಕ್ಕೆ ನಡೆಯುವಂತ ಬೇಕಾದಂಥ ಎಲ್ಲ ಶಕ್ತಿಯನ್ನು ಭಗವಂತನ ಕರುಣಿಸಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ಅವರಿಗೆ ನಾನು ಎಲ್ಲರಿಗೂ ಅವರ ತಂಡದವರಿಗೆಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷರು ದೀಪಕ್ ಪಿಲಾರ್, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆಲ್ವಿನ್ ಡಿಸೋಜಾ, ಕಿಸಾನ್ ಘಟಕದ ಅಧ್ಯಕ್ಷರು ಪುರುಷೋತ್ತಮ್ ಶೆಟ್ಟಿ ಪಿಲಾರ್, ಕೆಪಿಸಿಸಿ ವಕ್ತಾರರು ಅಭಿಷೇಕ್ ಉಳ್ಳಾಲ್, ವಿಶಾಲ್ ಕೊಲ್ಯ, ಪ್ರೇಮ್ ಕೊಲ್ಯ ಇಂಚಿತಿ ಪ್ರಮುಖರು ಈ ಪೊರ್ತೊಟ್ಟುಗೆ ಇದ್ದರು.